ದೈವದ ವೇಷಪಾಡದು ಮೆರವಣಿಗೆ ಹೋಗ್ತಿದ್ರು, ದೈವದ ವೇಷಪಾಡದು ಅಥವಾ ನಡೆದುಕೊಂಡು ನಲಿಕೆ ಹೋಗ್ತಿದ್ರು. ನೆಕ್ಸ್ಟ್ ಎರಡು ರೀತಿಯ ಅರ್ಥ ಉಂಟು. ಒಂಜಿ ಭಾಳ ಎಜುಕೇಟೆಡ್ ಜನಕ್ಕೆ ಒಂದು ಜಾಗಗಳು, ಒಂದು ದೈವದ ವೇಷಪಾಡದವರು ನಲ್ತಿರಂತ ಆ ದೈವಾಲಯದ ಬಗ್ಗೆ ಅಲ್ಲಿ ಪ್ರಚಾರ ಮಾಡಿರಕ್ಕ ಅವಳ ಎಷ್ಟೋ ಜನ ಕೈ ಮುಟ್ಟಿನಗಳು ಆ ವೇಷಪಾಡದ ದೈವದ ಅಂತಿನ ಅವಳು ನಲ್ತಿಂದಲ್ಲ ಆಯವ್ರದ್ದು ದೈವ ನಿಂದು ಆ ದೈವನ ಕೈ ಮುಟ್ಟಿನಲ್ಲ ಸಂದರ್ಭ ಉಂಟು. ಒಂದು ರೀತಿ ನಾವು ಪ್ರಚಾರ ಅವನ್ನ ಅಪಹಾಸ್ಯ ಪಂಡು ನಾವು ಇಲ್ಲಿ ಪಂಡದ ನಲ್ಲವು ಏತು ಸರಿ ಪಂಡ್ರಾಪಿ ಅಂಡ ಸಿಕ್ಕಿನವರು ಕೂಡ ದೈವದ ವೇಷ ಪಾಡ್ಕೊಂಡ್ರ ಗುಡಿಟಿನ ದೈವನು ರಸ್ತೆಗೆ ಅಂತ ನಾವು ಅವು ಬಾಂಡ್ ಹಿಡಿದಿಲ್ಲ, ಬಾಂಡ್ ನಿಂತು ಏಕ ಕ್ರಮ ಮಾಡಿಬಿಡಿದಲ್ಲ, ಸಂಘಟನೆ ನಿಂತು ಕ್ರಮ ಹಾಕೋದು. ಸಂಘಟನೆ ಜವಾಬ್ದಾರಿ ಏಳು ಮೆರವಣಿಗೆ ಮುಗಿದ್ರು, ಏಳು ದೇವಸ್ಥಾನದ ಉತ್ಸವ ಸಂದರ್ಭಗಳು ಅಥವಾ ಹೊರಕಾಣಿಕೆ ಸಂದರ್ಭಗಳು ಆಮೇಲೆ ವೇಷಗಳು ಪಾಡ್ಕೋರ ಅಗುಳು ಐದು ಜವಾಬ್ದಾರಿ ಆಗ್ತದೆ. ಅಗುಳು ಸಂದರ್ಭ ಬಂದಾಗ ಅಗಲ ನಿಂತು ನಾವು ಕೆಲವು ಇದರಲ್ಲಿ ಅಗಲ ನಿಂತು ದೂರು ಬರಲಿ, ಅಗಲ ನಿಂತು ಕೇಸ್ ಮಾಡಲಿ ಅಥವಾ ದೈವದ ಆಯ್ಕೆಲ್ಲ ಇಂಚಿಂಚವಾದ ನಿಂದನೆ ಆಗಲಿ ಅಗಳು ಇಲ್ಲಿನ ಮತ್ತೊಂದು ಇರ್ಬೋದು ನಮ್ಮ ಮಲ್ಪುಡು ಒಂದಿನ ಎರಡು ರೀತಿ ಇಲ್ಲ. ಭಾಳ ಸ್ಫೋಟಿಯಾದ ಗೆದ್ದುಕೊಂಡ ಉಪ್ಪಡು ದೈವಾಲಯದ ಬಗ್ಗೆ ನಮಗೆ ಇಂಥದ ಜವನಿರಿ ಮತ್ತು ಭಾಳ ಗೊತ್ತುಜಿ ಇಂಥದ ಜನಾಂಗ ಐದ ಬಗ್ಗೆ ದೂರ ಒಂದು ಹಾಗೆ ತಿರುಪಾಯಿ ಲೆಕ್ಕ ಒಬ್ಬ ರೈತರ ಜಾನಪದ ಕಲೆ ದೈವಾಲಯದಲ್ಲಿ ಪಟ್ಟಿನಾಡು ಒಂದು ಜಾನಪದ ಒಂದೇನು ಪರಿಚಯಿಸಿದ. ಆ ಜಾನಪದ ಒಂದೇನು ನಮ್ಮ ದೈವಸ್ಥಾನಕ್ಕೆ ಸೀಮಿತವಾದ ಉಪ್ಪುಡು ದೈವದ ಶಕ್ತಿ ಇಂಚಿನ ದೈವಸ್ಥಾನಕ್ಕೆ ಸೀಮಿತವಾದ ಉಪ್ಪುಡು ಒಂದು ಜಿಜ್ಞಾಸೆ ಅಥವಾ ಅವರು ನಾಲ್ಕು ತೂಪು ನಗಲಾಗಿದೆ ಮತ್ತು ವಿಚಾರ ಕಾನೂನಿನ ಪ್ರಕಾರ ಬಂದಾಗ ಸಪೋಸ್ ಒಂದು ದೈವದ ಯಥಾ ಪ್ರಕಾರ ಬಣ್ಣ ಪಾಡಿದು ಯಥಾ ಪ್ರಕಾರ ಕಟ್ಸಲ ಮಣಿ ಮೊತ್ತ ಕೊಡುದು ವಾದ್ಯ ಮೊತ್ತದ್ದು ಜೀಪಿ ಮೊತ್ತ ಕೊಡೋದು ನಂಡ ಅವೇನು ಇಂಕಲ ದೈವ ಅಪಮಾನ ಮಾಡಿಕೊಡೋದು ಮಲ್ಪೇರ ನಂಡ ಕಡಿದಿನ ನಿಂತದ್ದು ಕಡಿದಿನ ನಿಂತೊಟ್ಟು ಸಂಘಟನೆ ಏನು ಮಲ್ಪೇರ ಆಯ ನಿಂತದ್ದ ಜವಾಬ್ದಾರಿ ಬರ್ಬೋದು. ಆ ಜವಾಬ್ದಾರಿ ಇದ್ದಾಗಲೂ ಅವೇನು ಮಲ್ಪರ ಬಲ್ಲಿ ಬಂದರೆ ನಮ್ಮ ಏನು ಮಾಡೋದು ಮಸ್ತ್ ಸಂಘಟನೆಗಳು ದುಮ್ಮದ ಏಪಲ ದೈವಗಳ ನಂತರ ದೈವದ ವೇಷ ಮಂದಿ ಇತ್ತು. ಇಲ್ಲಿ ಮಸ್ತ್ ಕಮ್ಮಿ ಆಗ್ತದೆ. ಇಲ್ಲಿ ಮೂರು ಕಡಿಮೆ ಆಗಿರುವಂಥ ಪರವೂರು ಅಂತ ನಡೆದ್ರು ಬಾಂಬೆ ಪುಣೆ ಮತ್ತು ಕಾರ್ಯಕ್ರಮ ಮಾಡುವಾಗ ದೈವಾಲಯದಲ್ಲಿ ಮಾತ್ರ ವೇದಿಕೆ ಇರ್ತದೆ ಅಂತ ಕೆಲಸ ಮಕ್ಕಳಲ್ಲಿ ಅಂಚಾದ ಕಾನೂನು ಪ್ರಕಾರ ಒಂದು ತಪ್ಪು ಮಾಡಲಿ ತಪ್ಪು ನಂದ ಸಂಘಟನೆಗೆ ಜವಾಬ್ದಾರಿ ಆಗ್ತದೆ.